ಉಡುಪಿ ಕುಂಜಾಲು ಜಂಕ್ಷನ್ನಲ್ಲಿ ದನದ ರುಂಡ ಪತ್ತೆಯಾದ ಪ್ರಕರಣ ಹಾಗೂ ಬಳಿಕ ಆರೋಪಿಗಳ ಪತ್ತೆಯಾದ ಬಳಿಕ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಹಿಂದೂ ಮುಖಂಡ ಶರಣ್ ಪೊಂಪೆಲ್ ಅವರು ಘಟನೆ ಬಗ್ಗೆ ಮುಸ್ಲಿಮರನ್ನ ನಿಂದಿಸಿ ಮಾತನಾಡಿದ್ದು ಇದೀಗ ಉಡುಪಿಯಲ್ಲಿ ಎಸ್ಡಿಪಿಐ ರಾಜ್ಯೋಪಾಧ್ಯಕ್ಷ ರಿಯಾಸ್ ಕಡಂಬು ಹೇಳಿಕೆ ನೀಡಿದ್ದಾರೆ. ಯಶ್ಪಾಲ್ ಸುವರ್ಣ ಪ್ರಚೋದನಕಾರಿಯಾಗಿ ಮಾತನಾಡಿದ್ರು. ಆರಂಭದಲ್ಲಿ ಪ್ರಕರಣವನ್ನ ಮುಸಲ್ಮಾನರ ತಲೆಗೆ ಕಟ್ಟಿದ್ರು. ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಬಂಧಿಸಿದ್ದಾರೆ. ಶರಣ್ ಪೊಂಪೆಲ್ ಆರೋಪಿಗಳ ಬಂಧನ ನಂತರ ಕೂಡ ಮುಸಲ್ಮಾನರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಎಂದು ಟೀಕಿಸಿದರು. ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಚಟುವಟಿಕೆ ನಡೀತಾ ಇಲ್ಲ. ಹಗರಣ ಮುಚ್ಚಿ ಹಾಕಲು ಸಂಘ ಪರಿವಾರ ಬಿಜೆಪಿ ಪ್ರಾಯೋಜಿತ ಪೂರ್ವ ನಿಯೋಜಿತ ಕೃತ್ಯವಿದು ಎಂದು ಹೇಳಿದರು. ಪೊಲೀಸರು ಈ ಕೃತ್ಯದ ಹಿಂದೆ ಇರುವವರನ್ನ ಕಂಡು ಹಿಡಿಯಬೇಕು ಎಂದು ಒತ್ತಾಯಿಸಿದರು. ಕುಂಜಾಲುವಿನಲ್ಲಿ ನಡೆದಂತಹ ಘಟನೆ ಏನಿದೆ, ದನದ ರುಂಡವನ್ನು ರಸ್ತೆಯಲ್ಲಿ ಸಿಕ್ಕಿದಂತಹ ಘಟನೆ, ಈಗಾಗಲೇ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಹೊರತರುವ ಮೂಲಕ ಇದರ ಹಿಂದೆ ಯಾರಿದ್ದರು ಅನ್ನೋದನ್ನು ಬಹಿರಂಗಪಡಿಸಿದೆ. ಇದರಲ್ಲಿ ಇರುವಂತಹದ್ದು, ಈ ಘಟನೆ ನಡೆದಾಗ ಇಲ್ಲಿಯ ಶಾಸಕರಾದಂತಹ ಯಶ್ಪಾಲ್ರಂಥವರು ಜನರನ್ನು ಪ್ರಚೋದಿಸುವಂತಹ ಕೆಲಸವನ್ನು ಮಾಡಿದರು. ಒಂದು ರೀತಿಯಲ್ಲಿ ಮುಸಲ್ಮಾನರಿಗೆ ತಲೆಗೆ ಕಟ್ಟುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡಿದರು. ಆದರೆ ಪೊಲೀಸ್ ಇಲಾಖೆ ಈಗಾಗ ನೈಜವಾದಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಮಗೆ ಹೇಳಿಕೆ ಇರುವಂಥದ್ದು, ಇಂತಹ ಘಟನೆಗಳು ನಡೆದಾಗ ಈ ಪ್ರತಿ ಸಂದರ್ಭದಲ್ಲೂ ಕೂಡ ಸಂಘ ಪರಿವಾರ ಬಿಜೆಪಿ ಅದರ ನಾಯಕರುಗಳು ಶಾಸಕರುಗಳು ಬಂದು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ತಾರೆ, ಜನರನ್ನು ಪ್ರಚೋದಿಸುವಂತಹ ಕೆಲಸ ನಡೀತದೆ. ಆನಂತರ ಪೊಲೀಸ್ ಇಲಾಖೆ ತನಿಖೆ ನಡೆಸಿದಾಗ ನೈಜ ಆರೋಪಿಗಳಾಗಿ ಮುಸಲ್ಮಾನರಲ್ಲದವರು ಇಲ್ಲಿ ಸಿಗ್ತಾರೆ. ಈ ಘಟನೆಯಲ್ಲೂ ಕೂಡ ಅದೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಆನಂತರ ಈಗ ಆರೋಪಿಗಳನ್ನು ಹಿಡಿದ ನಂತರವೂ ಕೂಡ ಇದರಲ್ಲಿ ಮುಸಲ್ಮಾನರು ಇಲ್ಲ ಅಂತ ಹೇಳಿ ಗೊತ್ತಾಗಲೂ ಕೂಡ ನಿನ್ನೆ ಸಂಘ ಪರಿವಾರದ ನಾಯಕರಾದಂತಹ ಶರಣ್ ಪೊಂಪೆಲ್ರವರು ಇಲ್ಲಿಗೆ ಬಂದು ಮತ್ತೆ ಮುಸ್ಲಿಂ ಜಿಹಾದಿಗಳು ಅನ್ನುವಂಥ ರೀತಿಯಲ್ಲಿ ಮತೀಯ ಜಿಹಾದಿಗಳು ಅಂತೆಲ್ಲ ಹೇಳುವ ರೀತಿಯಲ್ಲಿ ಮಾತನಾಡಿ ಮತ್ತೆ ಪ್ರಚೋದನೆ ಮಾಡಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಹಲವು ಸಮಸ್ಯೆಗಳಿದೆ. ಉಡುಪಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಉಡುಪಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ಇವರ ಶಾಸಕರುಗಳು ಪ್ರತಿಭೆಯಲ್ಲಿ ಭ್ರಷ್ಟಾಚಾರ ಮಾಡಿರುವಂತಹದ್ದು, ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ. ಬ್ಯಾಂಕ್ನ ದುಡ್ಡನ್ನು ದೋಚಿರುವಂತಹದ್ದು, ಇದೆಲ್ಲವನ್ನು ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಂಘ ಪರಿವಾರ ಉಂಟು ಮಾಡಿದಂತಹ ಒಂದು ಕೃತ್ಯವೇ ಇದು. ಇದರ ಇನ್ನೇ ಒಂದು ಪ್ರಾಯೋಜಿತವಾದಂತಹ ಒಂದು ಪ್ರೀ ಪ್ಲಾನ್ಡ್ ಕೃತ್ಯವೇ ಇಲ್ಲಿ ದನದ ರುಂಡವನ್ನು ಹಾಕಿರುವಂಥದ್ದು ಅನ್ನುವಂಥ ಸಂಶಯ SDPIಗೆ ಇದೆ.